ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ತೋಟಗಳಿಗೆ ರಾಕ್ಷಸನಾಗಿ ಕಾಡ್ತಾ ಇರುವ ಆಫ್ರಿಕನ್ ಜೈಂಟ್ ಹುಳುಗಳ ಕಂಟಕ ಇದೀಗ ಮತ್ತೆ ಕಾಡಲಾರಂಭಿಸಿದೆ. ಈ ಹುಳುಗಳು ಪುತ್ತೂರು ತಾಲೂಕಿನ 100 ಎಕರೆಗೂ ಮಿಕ್ಕಿದ ಕೃಷಿ ತೋಟಗಳನ್ನು ಈಗಾಗಲೇ ಆವರಿಸಿಕೊಂಡಿದ್ದು, ಕೃಷಿಕ ತಾನು ಬೆಳೆದ ಬೆಳೆಯ ಅರ್ಧ ಭಾಗವನ್ನ ಈ ಹುಳುಗಳಿಗೆ ಬಿಟ್ಟುಕೊಡಬೇಕಾದ ಪರಿಸ್ಥಿತಿ ಇದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೃಷಿಕರನ್ನ ಕಾಡುವ ಈ ಹುಳುಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾದ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆ ಮಾತ್ರ ಈ ಬಗ್ಗೆ ಪರಿಣಾಮಕಾರಿಯಾಗಿ ಸ್ಪಂದಿಸ್ತಾ ಇಲ್ಲ ಎನ್ನುವ ಆರೋಪ ಕೃಷಿಕರದ್ದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಹಾಗೂ ಕಡಪ ತಾಲೂಕಿನ ಬಹುತೇಕ ತೋಟಗಳಲ್ಲಿ ಕಾಣಸಿಗುವ ಆಫ್ರಿಕನ್ ಜೈಂಟ್ ಹುಳುಗಳು ಆ ಭಾಗದ ಕೃಷಿಕನನ್ನ ಹೈರಾಣಾಗಿಸಿದೆ. ತೋಟದಲ್ಲಿ ಬಗೆದಷ್ಟು ಸಿಗ್ತಾ ಇದ್ದ ಆಫ್ರಿಕನ್ ಜೈಂಟ್ ಹುಳುಗಳು ಇದೀಗ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ವಲಸೆ ಹೋಗಲು ಆರಂಭಿಸಿದೆ. ಆಫ್ರಿಕಾ ಮೂಲದ ಈ ಹುಳುಗಳು ಕಳೆದ 4-5 ವರ್ಷಗಳಿಂದೀಚೆಗೆ ಕೃಷಿಕನ ತೋಟಗಳಿಗೆ ನುಗ್ಗಿ ತೋಟದಲ್ಲಿರುವ ಅಡಿಕೆ, ಬಾಳೆ, ಕರಿಮೆಣಸು, ತರಕಾರಿಗಳು ಹೀಗೆ 500ಕ್ಕೂ ಮಿಕ್ಕಿದ ಸಸ್ಯಗಳನ್ನು ತಿಂದು ಮುಗಿಸ್ತಾ ಇದೆ. ರಾತ್ರಿ ಸಂದರ್ಭದಲ್ಲೇ ಹೆಚ್ಚಾಗಿ ತನ್ನ ಕಾರ್ಯಚಟುವಟಿಕೆ ಆರಂಭಿಸುವ ಸಾವಿರಾರು ಸಂಖ್ಯೆಯ ಈ ಹುಳುಗಳು ಬೆಳಗ್ಗೆ ಆಗ್ತಾ ಇದ್ದಂತೆ ಸಣ್ಣ ಪುಟ್ಟ ಗಿಡಗಳನ್ನು ಅಪೋಷಣ ಮಾಡ್ತಾ ಇದೆ. ಆಫ್ರಿಕಾದಿಂದ ಆಮದು ಮಾಡಿರುವಂತಹ ಮರದ ದಿಮ್ಮಿಗಳ ಮೂಲಕ ಈ ಹುಳುಗಳು ಜಿಲ್ಲೆಗೆ ಬಂದಿರುವ ಸಾಧ್ಯತೆ ಇದ್ದು, ಇದೀಗ ಈ ಹುಳುಗಳು ಕೃಷಿಕನ ತೋಟವನ್ನೇ ತನ್ನ ಮೂಲ ಸ್ಥಾನವನ್ನಾಗಿ ಮಾಡಿಕೊಂಡಿದೆ. ಅಡಿಕೆ ಮರ, ತರಕಾರಿ, ಬಾಳೆಗಿಡ ಹೀಗೆ ಯಾವುದನ್ನು ಬಿಡದೆ ತಿಂತಾ ಇರುವ ಈ ಹುಳುಗಳಿಂದ ಕೃಷಿಕನನ್ನ ಮುಕ್ತ ಮಾಡಬೇಕು ಅಂತ ಹಲವು ಬಾರಿ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳಿಗೆ ಮನವಿ ಮಾಡಿದ್ರೂ ಇಲಾಖೆಗಳ ವತಿಯಿಂದ ಈ ನಿಟ್ಟಿನಲ್ಲಿ ಪರಿಣಾಮಕಾರಿಯಾದ ಕ್ರಮ ಕೈಗೊಂಡಿಲ್ಲ. ಪುತ್ತೂರು ಹಾಗೂ ಕಡಪ ತಾಲೂಕಿನ ಅಲಂಗಾರು, ವಳಾಲು, ನೆಕ್ಕಿಲಾಡಿ ಪರಿಸರದ ಹಲವು ತೋಟಗಳಲ್ಲಿ ಈ ಹುಳುಗಳ ಬಾಧೆ ಕಾಣಿಸಿಕೊಂಡಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ತೋಟದಲ್ಲಿ ಕಾಣಿಸಿಕೊಳ್ಳುವ ಈ ಹುಳುಗಳ ನಿಯಂತ್ರಣವು ಕಷ್ಟ ಸಾಧ್ಯವಾಗಿದೆ. ಪ್ರತಿ ಹುಳುಗಳನ್ನು ಆಯ್ದು ಅವುಗಳನ್ನು ಉಪ್ಪು ಮಿಶ್ರಿತ ನೀರಿನಲ್ಲಿ ಹಾಕಿದಲ್ಲಿ ಮಾತ್ರ ಈ ಹುಳುಗಳು ಸಾಯುತ್ತಿದೆ. ಆದರೆ ಕೃಷಿ ಕೆಲಸದ ನಡುವೆ ಪ್ರತಿ ಹುಳುಗಳನ್ನು ಆಯ್ದು ಕೊಲ್ಲುವುದು ಹೇಗೆ ಎನ್ನುವ ಪ್ರಶ್ನೆಯು ಕಾಡಲಾರಂಭಿಸಿದೆ. ರಾತ್ರಿ ಹೊತ್ತಿನಲ್ಲೇ ಈ ಹುಳುಗಳು ತಮ್ಮ ತಿನ್ನುವ ಕಾಯಕದಲ್ಲಿ ತೊಡಗ್ತಾ ಇದ್ದು, ಹಗಲಿನಲ್ಲಿ ಈ ಹುಳುಗಳು ತರೆಗೆಲೆಗಳ ಮಧ್ಯೆ ಅವಿತುಕೊಂಡಿರುತ್ತೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಈ ಹುಳುಗಳ ಬಾಧೆ ಹೆಚ್ಚಾಗ್ತಾ ಇದ್ದು, ಸಂಬಂಧಪಟ್ಟ ಇಲಾಖೆಗಳು ಈ ಕುರಿತು ಗಮನ ಹರಿಸಬೇಕಾಗಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.